ಮಂಗಳೂರಿನ ಬೆಂಜನ ಪದವಿನ ಶಿವಾಜಿನಗರ ಎಸ್ಎಫ್ಸಿ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಚತುರ್ಥ ವರ್ಷದ ಅದ್ದೂರಿ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. 11 ಜನರ ಅಂಡರ್ ಆರ್ಮ್ ಶೈಲಿಯ ಆಯ್ದ 12 ತಂಡಗಳ ಕ್ರಿಕೆಟ್ ಪಂದ್ಯಾಟದ ಬೆಂಜನ ಪದವು ಪ್ರೀಮಿಯರ್ ಲೀಗ್ 2022ರ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ಪ್ರಖ್ಯಾತಿ ಪಡೆದಂತೆ ಕರಾವಳಿ ಭಾಗದಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ತನ್ನದೇ ಆದ ಛಾಪು ಮೂಡಿಸಿದೆ. ಅಂತೆಯೇ ಬೆಂಜನ ಪದವು ಶಿವಾಜಿನಗರ ಎಸ್ಎಫ್ಸಿ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಚತುರ್ಥ ವರ್ಷದ ಪ್ರಯುಕ್ತ 11 ಜನರ ಅಂಡರ್ ಆರ್ಮ್ ಶೈಲಿಯ ಆಯ್ದ 12 ತಂಡಗಳ ಕ್ರಿಕೆಟ್ ಪಂದ್ಯಾಟ ಬೆಂಜನ ಪದವು ಪ್ರೀಮಿಯರ್ ಲೀಗ್ 2022 ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಆದರ್ಶ 11 ಅಮ್ಮುಂಜೆ, ಕೂಲ್ ಗೈಸ್ ಕಲಾಯಿ, ಎಸ್ಎಫ್ಸಿ ಬೆಂಜನ ಪದವು ಬಿ, ಎಸ್ಎಫ್ಸಿ ಬೆಂಜನ ಪದವು ಎ, ಯಂಗ್ ಫ್ರೆಂಡ್ಸ್ ಬಡಕಬೈಲ್, ಜೆಡಿ ವಾರಿಯರ್ಸ್ ಅಮ್ಮುಂಜೆ, ಎನ್ಪಿಸಿ ರಾಮನಗರ, ಜೆಕೆಸಿ ಕಲಾಯಿ, ಫ್ರೆಂಡ್ಸ್ ಮೂಡಾಯಿಕೋಡಿ, ಕರಾವಳಿ ಫ್ರೆಂಡ್ಸ್ ಅಮ್ಮುಂಜೆ, ಯಂಗ್ ಫ್ರೆಂಡ್ಸ್ ಕೊಳಲಿ, ಸ್ಮಾರ್ಟ್ ಗೈಸ್ ತಂಡ ಪಂದ್ಯಾಟದಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದಿದ್ದಾರೆ. ಟೀಮ್ಗಳ ನಡುವೆ ಲೀಗ್ ಮಾದರಿಯ ಪಂದ್ಯಾಟ ಮತ್ತು ಸೆಮಿಫೈನಲ್ನಲ್ಲಿ ಹಣಾಹಣಿ ನಡೆದು ಇದರಲ್ಲಿ ಯಂಗ್ ಫ್ರೆಂಡ್ಸ್ ಕೊಳಲಿ ಮತ್ತು ಕರಾವಳಿ ಫ್ರೆಂಡ್ಸ್ ಅಮ್ಮುಂಜೆ ಫೈನಲ್ನಲ್ಲಿ ಕಾದಾಟವನ್ನ ನಡೆಸಿ ಕರಾವಳಿ ಫ್ರೆಂಡ್ಸ್ ಅಮ್ಮುಂಜೆ ತಂಡವನ್ನ ಸೋಲಿಸಿ ಯಂಗ್ ಫ್ರೆಂಡ್ಸ್ ಕೊಳಲಿ ತಂಡ ಬೆಂಜನ ಪದವು ಪ್ರೀಮಿಯರ್ ಲೀಗ್ 4ರ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಕರಾವಳಿ ಫ್ರೆಂಡ್ಸ್ ಅಮ್ಮುಂಜೆ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿ ಪಡೆದುಕೊಂಡಿತ್ತು. ಇನ್ನು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಯಂಗ್ ಫ್ರೆಂಡ್ಸ್ನ ತ್ರಿಜೇಶ್, ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನ ಯಂಗ್ ಫ್ರೆಂಡ್ಸ್ನ ನೌಫಲ್, ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ನಿತಿನ್, ಮ್ಯಾನ್ ಆಫ್ ದ ಸೀರೀಸ್ ಅನ್ನ ಕರಾವಳಿ ಫ್ರೆಂಡ್ಸ್ನ ಸುಕೇಶ್ ಪಡೆದುಕೊಂಡರು. ಇನ್ನು ಸಮಾರೋಪ ಸಮಾರಂಭದಲ್ಲಿ ಭದ್ರಕಾಳಿ ದೇವಸ್ಥಾನದ ಧರ್ಮದರ್ಶಿ ರಮೇಶ್ ಬಿ, ಕುಬೇರ್ ಅಡ್ಯಾರ್ನ ಈಶ್ವರ್, ಉದ್ಯಮಿ ದಾಮೋದರ್ ಕೋಟ್ಯಾನ್, ಮಜಿದ್ ಕಳಾಯಿ, ಅಜಿತ್ ಕೊಳಲಿ, ಬಿ ಪ್ರವೀಣ್ ಜೋಗಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.